ತುರುವೇಕೆರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಮಸಾಲ ಜಯರಾಮ್. ಒಂದು ಬಾರಿ ಅವಕಾಶ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಜೆಡಿಎಸ್ ಅಭ್ಯರ್ಥಿ ಎಚ್.ಟಿ. ಮಂಜು. ತನಿಖೆಗೆ ಶ್ರೇಷ್ಠ ಪ್ರಶಸ್ತಿ ಪಡೆದ ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್.ವೈ. ರಾಜೇಶ್. ಕೃಷ್ಣರಾಜಪೇಟೆಯಲ್ಲಿ ನ್ಯಾಷನಲ್ ಓರಲ್ ಹೆಲ್ತ್ ಪಾಲಿಸಿ ದಂತಭಾಗ್ಯ ಯೋಜನೆಯಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ. ರೂಪಾ ಜಿ.ಎಂ. ರವರ ಮನದ ಚಿಪ್ಪಲಿ ಬೀರಿದ ಮುತ್ತುಗಳು ಕೃತಿ ಲೋಕಾರ್ಪಣೆ ಸಮಾರಂಭ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ತುರುವೇಕೆರೆ ಪಟ್ಟಣ ಪಂಚಾಯಿತಿಯ 14 ವಾರ್ಡ್ಗಳಿಗೆ ಮೂಲಭೂತ ಸೌಕರ್ಯ, ಸಿಸಿ ರಸ್ತೆ, ಚರಂಡಿ ನಿರ್ಮಾಣ, ಇತರೆ ಕಾಮಗಾರಿಗಳಿಗೆ ನಗರೋತ್ಥಾನ ಇಲಾಖೆಯ 4,25,00,000ಗಳ ಕಾಮಗಾರಿಗಳಿಗೆ ಶಾಸಕ ಮಸಾಲ ಜಯರಾಮ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಸುಮಾರು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದ್ದು, ಇದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ 6,50,00,000 ಅನುದಾನ ಬಿಡುಗಡೆಯಾಗಿದ್ದು, ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಈ ಹಣ ಬಿಡುಗಡೆಯಾಗಿದೆ. ಎಲ್ಲಾ ವಾರ್ಡ್ಗಳಿಗೂ ಕೂಡ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ನಿಟ್ಟಿನಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಪಕ್ಷಾತೀತವಾಗಿ ಅನುದಾನವನ್ನು ಒದಗಿಸಲಾಗಿದೆ. ಹಾಳಾಗಿರುವಂತಹ ಒಳಚರಂಡಿ ದುರಸ್ತಿಗೆ 10 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಕೂಡಲೇ ಕಾಮಗಾರಿ ಪ್ರಾರಂಭವಾಗಲಿದೆ. ಸ್ವಲ್ಪ ತಾಂತ್ರಿಕ ಅಡಚಣೆಗಳಿಂದ ವಿಳಂಬವಾಗಿದೆ. ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭವಾಗಲಿದೆ ಎಂದಿದ್ದಾರೆ. ವರದಿ ಸುರೇಶ್ ಬಾಬು, ತುರುವೇಕೆರೆ. ತ್ವರಿತಗತಿಯಲ್ಲಿ ಇನ್ನೇನು ಒಂದು 15 8 ದಿವಸ ಅದು ಪೂಜೆ ಮಾಡ್ತೀವಿ. ಏನು ಅದೊಂದು 10 ಕೋಟಿ, ಇದೊಂದು 6.5 ಕೋಟಿ, ಇನ್ನೂ ಒಂದು 3.5 ಕೋಟಿ, 20 ಕೋಟಿ ರಸ್ತೆ ಅಭಿವೃದ್ಧಿ, ಚರಂಡಿ ಮತ್ತು ಸಿಸಿ ರಸ್ತೆ ರೋಡ್ಗೆಗೋಸ್ಕರ ಈ ಅನುದಾನ ತಂದಿದ್ದೀವಿ. ಇವತ್ತು ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಮನವಿ ಮಾಡ್ತೀವಿ. ಏನು ಸ್ವಲ್ಪ ಅಡಚಣೆ ಇದೆ, ಕ್ಷಮಿಸಬೇಕು. ಎಲ್ಲಿರ್ತಕ್ಕ 14 ವಾರ್ಡು ಸಹಿತ ಇಡೀ ತಾಲೂಕು, ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿಯ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತೇಳಿ ಆ ಅನುದಾನ ಬಿಡುಗಡೆ ಮಾಡಿದ್ವಿ. ತಾಲೂಕು ಅಭಿವೃದ್ಧಿಗೆ ಯಾರಾದರೂ ಕೇಳಿ ಲೆಕ್ಕ ಕೂಡ ಕೇಳಿದ್ರಿ. 30 ಕೋಟಿ ಅನುದಾನ ತಂದಿರೋದು ಪ್ರಥಮ ಬಾರಿಗೆ. ಇರ್ತಕ್ಕಂಥ ಅಧ್ಯಕ್ಷ ಸದಸ್ಯಗಳು 14 ಜನ ಅಧ್ಯಕ್ಷ ಸದಸ್ಯಗಳು ಇದ್ದೀವಿ. ಎಲ್ಲರ ಸಮ್ಮುಖದಲ್ಲಿ ಗೊತ್ತಿರೋ ವಿಚಾರ 30 ಕೋಟಿ ಅನುದಾನ ಪ್ರಥಮ ಬಾರಿಗೆ ತಾಲೂಕಲ್ಲಿ ಇರ್ತಕ್ಕಂಥ ಪಟ್ಟಣ ಪಂಚಾಯತ್ ತಂದಿರೋ ವ್ಯವಸ್ಥೆ ಇದೆ. ನಾವು ಮತ್ತು ಸದಸ್ಯಗಳು ನಾವು ಇವತ್ತು ಯಶಸ್ವಿಯಾಗಿದೆ ಹೇಳಕ್ಕೆ ವಾಣಿಜ್ಯ ಸಂಕೀರ್ಣನೆ ಕೂಡಲೇ ಉದ್ಘಾಟನೆ ಮಾಡೋಕ್ಕಿದೆ. ಈ ತಿಂಗಳು ಜನವರಿ 30 ತಾರೀಕು ಒಳಗಡೆ ಇರೋದೇ ಫೆಬ್ರವರಿ 10-14 ತಾರೀಕು ಒಳಗಡೆ ಕಾಲಾವಕಾಶ ನಮಗೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಕರೆದು ಮಾತಾಡಿದ್ದಾರೆ. ನಿಮಗೆ ಕೊಡ್ತೀನಿ ಟೈಮಿಂಗ್ಸ್, ಯಾವತ್ತು ಟೈಮಿಂಗ್ಸ್ ಇದೆ. ನಾನು ಕೇಳಿದೆ ಪೂರ್ತಿ ನನಗೆ ಯಾವುದಕ್ಕೆ ಕೊಡಬೇಕು, ಬೆಳಗ್ಗೆಯಿಂದ 10:30ಯಿಂದ ಮಧ್ಯಾಹ್ನ 3 ಗಂಟೆ ಕಡೆ ಕೊಡಬೇಕು ಅಂತೇಳಿ. ಬೇರೆ ಕಾರ್ಯಕ್ರಮ ಮಾಡ್ಕೊಳಕ್ಕಲ್ಲ, ಇದೊಂದೇ ಕಾರ್ಯಕ್ರಮ ಜಾಸ್ತಿ ಬರೋಕ್ಕಾಗಿದೆ. ಯಾಕೆಂದರೆ ಸುಮಾರು 150 ಕೋಟಿಯಿಂದ 200 ಕೋಟಿ ಅನುದಾನ ಬಿಡುಗಡೆ ಕೊಟ್ಟಿದ್ವಿ. ಅವೆಲ್ಲ ಗುದ್ದಿ ಪೂಜೆ ಮಾಡೋಕ್ಕಾಗಿದೆ. ಏತ ನೀರಾವರಿ ವಿಚಾರ ಬಂದು ದಬ್ಬೆಘಟ್ಟ ರಸ್ತೆ ಏನು ಇವತ್ತು ನಾಳೆ ಸಂಪಿಗೆ ಒಂದು 25 ಕೋಟಿ ಕೊಟ್ಟಿದ್ದಾರೆ. ಸಂಪಿಗೆ ಧನಸಿರ ಒಬ್ಬರಿಗೆ ಮತ್ತು ಮಾವನಹಳ್ಳಿ CS-ಪುರ ಒಬ್ಬರಿಗೆ ಒಂದು 25 ಕೋಟಿ ಕೊಟ್ಟಿದ್ದಾರೆ. ಧನಸಿರ ದಬ್ಬೆಘಟ್ಟ ಕೊಟ್ಟು ಎಲ್ಲ ಕಡೆ ಕೊಟ್ಟಿರ್ತಕ್ಕ ಒಂದು 300 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರಿ. ಅದೆಲ್ಲ ಪೂಜೆ ಮಾಡೋಕ್ಕೆ ಒಂದು ದಿವಸ ಪೂರ್ತಿ ನನಗೆ ಕೊಡಿ ಕಾಲಾವಕಾಶ ಅಂತ ಹೇಳಿದ್ದೀನಿ. ಒಪ್ಕೊಂಡಿದ್ದಾರೆ. ಈ ನಾಳೆ ನಾಡದಲ್ಲೇ ಅವರು ಕಾಲಾವಕಾಶ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಅದು ಕೊಟ್ಟಿದ ತಕ್ಷಣವೇ ಆ ಒಂದು ಮುಹೂರ್ತ ಮಾಡ್ಕೊಂಡು ಕ್ಲೀನಾಗಿ ತಾಲೂಕು ಅಭಿವೃದ್ಧಿ, ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಮಾಡೋಕ್ಕೆ ನಾವು ಎಲ್ಲರೂ ಸೇರಿ ಸರ್ವಾನುಮತದಿಂದ ಪಕ್ಷಾತೀತವಾಗಿ ಒಂದೇ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀವಿ. ಎಲ್ಲರೂ ಬಣ್ಣ ತೊಟ್ಟು ಹೋರಾಟ ಮಾಡಿ ಕೆಲಸ ತ್ವರಿತಗತಿಯಲ್ಲಿ 2 ತಿಂಗಳ ಪೂರ್ತಿ ಕೆಲಸ ಮುಗಿಸ್ತೀವಿ. ನಾನು ರೈತನ ಮಗ, ರೈತರ ಸಮಸ್ಯೆಯ ಅರಿವಿದೆ. ಒಂದು ಬಾರಿ ಅವಕಾಶ ನೀಡಿದರೆ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಜೆಡಿಎಸ್ ಅಧಿಕೃತ ಅಭ್ಯರ್ಥಿ ಎಚ್.ಟಿ. ಮಂಜು ರವರು ಮತದಾರರಲ್ಲಿ ಮನವಿ ಮಾಡಿದರು. ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಜನಕೀರ್ ರಾಮ್ ರವರ ನೇತೃತ್ವದಲ್ಲಿ ಜೆಡಿಎಸ್ ಅಧಿಕೃತ ಅಭ್ಯರ್ಥಿ ಎಚ್.ಟಿ. ಮಂಜು ರವರು ಸಹಸ್ರ ಕಾರ್ಯಕರ್ತರ ಜೊತೆಗೂಡಿ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚನಹಳ್ಳಿ ಹೋಬಳಿಯ ನಾಯಕನಹಳ್ಳಿ, ಬಿಕ್ಕಸಂದ್ರ, ಅಪ್ಪನಹಳ್ಳಿ, ಮಾವಿನಕಟ್ಟೆ, ಕೋಪಲು, ಮಾಳಗೂರು, ಆದಿಹಳ್ಳಿ, ಗೊರವಿ, ಗೋನಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳ ಮತದಾರರ ಮನೆ ಮನೆಗೆ ತೆರಳಿ ಮಾತನಾಡಿದವರು, ನಾನು ಕೂಡ ಬಡ ಕುಟುಂಬದ ರೈತನ ಮಗ. ರೈತರ ಕಷ್ಟ ಏನು ಎಂಬುದು ನನಗೂ ತಿಳಿದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮತವನ್ನ ನನಗೆ ನೀಡಿ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಟ್ಟಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಮತಯಾಚಿಸಿದ್ದಾರೆ. ವರದಿ ಮಂಡ್ಯ ಶ್ರೀನಿವಾಸ್. ಈಗ ನಿಮ್ಮ ಸೊಸೈಟಿ ಸಾಲ ತಗೊಂಡಿಲ್ಲ, ಆ ಸಾಲ ಮಾಡ್ತಾರೆ. ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ಇದೆ. ನಾನು ಸೀನಿಯರೇ ಹೋಗಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ.
ಈಗ ಬೇರೆ ಈಗ ನಮ್ಮ ಕೆಪಿ ಮೆಂಬರ್ ಇಲ್ಲ, ಇವಾಗ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ, ಜೊತೆಗೆ 3 ಹಳ್ಳಿಯೇ ಸಚಿವರಾಗಿದ್ದಾರೆ. ಅಯ್ಯೋ ಅಟ್ಲೀಸ್ಟ್ ನಾನು ಇವಾಗ MLA ನಿಂತಿದ್ದರೆ ಫಸ್ಟು ಯಾವುದಕ್ಕೆ ಕುಮಾರನ ಪಕ್ಷದಿಂದ ದೇವೇಗೌಡ ಪಕ್ಷದಿಂದ ಕಳೆದ ಸರಿ ನಮ್ಮ ಪಕ್ಷದಲ್ಲಿ ನಿಂತು ನಿಮ್ಮ ರಳಿ ಮನೆಯವರು ಬೇರೆ ಕಡೆ ಕೊಂಡೋಗ್ಬಿಟ್ರು ಇದೆಲ್ಲ ನಿಮಗೆಲ್ಲ ಗೊತ್ತಿರೋ ವಿಚಾರ. ಈಗ ಈ ಸಣ್ಣ ಪುಟ್ಟ ಸ್ವಲ್ಪ ಮಾಡ್ಕೊಟ್ಟಿಲ್ಲ, ಮುಂದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಈಗೆಲ್ಲ ಸಣ್ಣ ವಿಚಾರ ದೊಡ್ಡ ವಿಚಾರಗಳನ್ನ ಮಾಡ್ಕೊಡ್ಬೋದು, ನೆಕ್ಸ್ಟ್ ಮಾಡ್ಕೊಡ್ತೀವಿ, ಅದನ್ನು ಸಹ ಸಹಕರಿಸ್ತೀವಿ. ಜೊತೆಗೆ ನಮ್ಮ ತಾಯಂದಿರು, ವಯಸ್ಸಾದ ಅಜ್ಜಿಯಂದಿರು, ನಮ್ಮಮ್ಮ ಎಲ್ಲ ಮತ್ತು 400 ರೂಪಾಯಿ ಬರ್ತಿತ್ತು. ನಾನು ಮತ್ತು ಚುನಾವಣಾ ಪೂರ್ವದಲ್ಲೇ ನಾವು ಹೇಳಿದೆ, ನಾನು ಎಲ್ರಿಗೂ ಸಹ ಪೆನ್ಷನ್ ಡಬಲ್ ಮಾಡ್ತೀವಿ ಅಂತ. ಹಂಗಾಗಿ 1200 ರೂಪಾಯಿಗಂತಲೂ ಮಾಡಿದ್ದೀವಿ. ಇವತ್ತು 1200 ರೂಪಾಯಿ ಸಣ್ಣ ಪುಟ್ಟ ಮಾತ್ರ ತಗೊಳಕ್ ಸಾಲಲ್ಲ ವಯಸ್ಸಾದವ್ರಿಗೆ. ಹಾಗಾಗಿ ಅಟ್ಲೀಸ್ಟ್ ಕೊನೆ ಮಕ್ಕಳು ನಮ್ಮ ತಂದೆ ತಾಯಿನ ಅಜ್ಜಿಯನ್ನ ಉತ್ತಮವಾಗಿ ನೋಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಕೆಲವು ಕಡೆ ದಾರಿ ತಪ್ಪಿರೋ ಮಕ್ಕಳಿರೋ ಸಂದರ್ಭದಲ್ಲಿ ಅವ್ರಿಗೆ ಅವ್ರ ನಿರ್ವಹಣೆಗೋಸ್ಕರ ಕನಿಷ್ಠ 5000 ರೂಪಾಯಿ ಮಾಡ್ತೀವಿ ಅನ್ನೋ ಒಂದು ಸಂದೇಶವೂ ಸಹ ಹೇಳಿದ್ದಾರೆ. ಅದ್ರ ಜೊತೆಗೆ ಕಳೆದ ಸರಿ 27,000 ಕೋಟಿನ ಮನ್ನಾ ಮಾಡೋದು. ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಸಾಲ ಮಾಡಿರೋದ್ರಿಂದ ಬ್ಯಾಂಕ್ನವರು, ಸೊಸೈಟಿಯವರು ಅವ್ರಿವ್ರು ಮನೆ ಬಾಗಿಲು ಹೋದ ಸಂದರ್ಭದಲ್ಲಿ ಅವರು ಸ್ವಾಭಿಮಾನ ಕಂಡು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಅದೇ ತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ನಮ್ಮ ತಾಯಂದಿರು, ಅಕ್ಕ ತಂಗಿರು ಇವತ್ತು ಶ್ರೀಶಕ್ತಿ ಸಂಘದಲ್ಲಿ ನಮ್ಮ ಸೊಸೈಟಿಗಳಲ್ಲಿ ಮತ್ತೆ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೂ ಸಾಲ ಕೊಡೋ ಸೌಲಭ್ಯ ಇದೆ. ಅಂತ ಸಾಲ ತಗೊಂಡಿದೆ. ಅದನ್ನ ನಾನು ಅಧಿಕಾರ ವಹಿಸ್ಕೊಂಡ್ರೆ 24 ಗಂಟೆಲೆ ಮನ್ನಾ ಮಾಡ್ತೀವಿ ಅನ್ನೋ ಒಂದು ಸಂದೇಶನೂ ಸಹ ಹೇಳಿದೆ ನಮ್ಮ ತಾಯಂದಿರಿಗೆ. ಜೊತೆಗೆ ಇನ್ನೊಂದೇನಂದ್ರೆ ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ. ಹಂಗಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಒಂದು ಇಂಡಸ್ಟ್ರಿಯಲ್ ಏರಿಯಾ ಓಪನ್ ಮಾಡಿ ನಾವು ಹೊರಗಡೆ ಹೋಗೋದು ಬಿಡೋರು, ಆ ತಾಲೂಕಿನಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡೋ ಒಂದು ಪರಿಕಲ್ಪನೆ ಇದೆ. ಬಂಡ್ಯಪಾಳ್ಯ ಠಾಣೆ ಇನ್ಸ್ಪೆಕ್ಟರ್ YL ರಾಜೇಶ್ ರವರು ದಕ್ಷ ಪೊಲೀಸ್ ಅಧಿಕಾರಿ ತನಿಖೆಗೆ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನವರಾಗಿದ್ದು 1998ನೇ ಬ್ಯಾಚ್ನಲ್ಲಿ PSI ಆಗಿ ಪೊಲೀಸ್ ಇಲಾಖೆ ಸೇರಿದ್ದಾರೆ. ಕರ್ತವ್ಯದ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಹೊರ ರಾಜ್ಯದವರನ್ನು ಪ್ರತಿ ಭಾನುವಾರದ ಒಂದೆಡೆ ಸೇರಿಸಿ ಶಿಕ್ಷಕರಿಂದ ಕನ್ನಡ ಪಾಠ ಮಾಡಿಸುತ್ತಿದ್ದರು. ಠಾಣೆಗೆ ಬರುವ ಹಿಂದಿ, ಇಂಗ್ಲಿಷ್ ಭಾಷಿಗರಿಗೆ 30 ದಿನಗಳಲ್ಲಿ ಕನ್ನಡ ಕಲಿಯಿರಿ ಪುಸ್ತಕ ನೀಡುತ್ತಿದ್ದರು. SSLCಯಲ್ಲಿ ಫೇಲ್ ಆಗುತ್ತಿದ್ದ ವಿದ್ಯಾರ್ಥಿಗಳನ್ನ ಗುರುತಿಸಿ ದಾರಿದೀಪ ಹೆಸರಲ್ಲಿ ಶಿಕ್ಷಕರಿಂದ ಉಚಿತ ಪಾಠ ಮಾಡಿಸುತ್ತಿದ್ದಾರೆ. ಪೊಲೀಸರ ಕೆಲಸದ ಬಗ್ಗೆ ಜನರ ಅಭಿಪ್ರಾಯ ಸಂಗ್ರಹಿಸಲು QR ಕೋಡ್ ಆಧಾರಿತ ದರ್ಪಣ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಈ ವ್ಯವಸ್ಥೆ ಆಗ್ನೇಯ ವಿಭಾಗದ ಎಲ್ಲಾ ಠಾಣೆಗಳಿಗೂ ವಿಸ್ತರಣೆ ಆಗಿದೆ. ದೇವನಹಳ್ಳಿ ಸಂಚಾರ ಠಾಣೆಯಲ್ಲಿದ್ದಾಗ ಗೋಲ್ಡನ್ ಅವರ್ ವ್ಯವಸ್ಥೆ ಜಾರಿಗೆ ತಂದು ಗಾಯಾಳುಗಳಿಗೆ ತ್ವರಿತ ಚಿಕಿತ್ಸೆ ಸಿಗುವಂತೆ ಮಾಡಿದ್ದರು. ಸೈಬರ್ ಕ್ರೈಂ ಬಗ್ಗೆ ಜಾಗೃತಿ ಕಿರುಚಿತ್ರ ನಿರ್ಮಿಸಿದ್ದಾರೆ. ಸ್ನೇಹಿತರ ಸಹಕಾರದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೊಡಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಯ ಪ್ರತಿಭಾವಂತ ಮಕ್ಕಳನ್ನು ದತ್ತು ಪಡೆದು ಉನ್ನತ ವ್ಯಾಸಂಗದವರೆಗೆ ಶಿಕ್ಷಣದ ಖರ್ಚು ಭರಿಸುತ್ತಿದ್ದಾರೆ. ಕರ್ತವ್ಯದಲ್ಲೂ ಚುರುಕಾಗಿರುವ ಇವರಿಗೆ 2017ರಲ್ಲಿ ಮುಖ್ಯಮಂತ್ರಿ ಚಿನ್ನದ ಪದಕ ಲಭಿಸಿದೆ. ಆಲ್ ಇಂಡಿಯಾ ಪೊಲೀಸ್ ಡ್ಯೂಟಿ ಮೀಟ್ನಲ್ಲೂ 2 ಪದಕ ಪಡೆದಿದ್ದ ರಾಜೇಶ್ ನಗದು ಬಹುಮಾನವಾಗಿ ಬಂದ 15 ಲಕ್ಷವನ್ನ ಪ್ರತಿಭಾವಂತ ಮಕ್ಕಳ ಓದಿಗೆ ವ್ಯಯಿಸಿದ್ದಾರೆ. ವರದಿ ಆಂಟೋನಿ ಬೇಗೂರು. ಕೃಷ್ಣರಾಜಪೇಟೆ ಜಿಲ್ಲಾ ಆಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನ್ಯಾಷನಲ್ ಓರಲ್ ಹೆಲ್ತ್ ಪಾಲಿಸಿ, ದಂತಭಾಗ್ಯ ಯೋಜನೆ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ ನಡೆಯಿತು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಕಿಕ್ಕೇರಿ ಮತ್ತು ರಾಜರಾಜೇಶ್ವರಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಂಗಳೂರು ಇವರಿಂದ ರಾಜರಾಜೇಶ್ವರಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಂಗಳೂರು ಇವರಿಂದ ಉಚಿತ ದಂತ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿ ನೂರಾರು ಸಾರ್ವಜನಿಕರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳ ದಂತ ಪರೀಕ್ಷೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಯಿತು. ಈ ಶಿಬಿರದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ KS ಪ್ರಭಾಕರ್, ಹಿರಿಯ ದಂತ ವೈದ್ಯಾಧಿಕಾರಿಗಳಾದ ಸುಪ್ರೀತ್, ಜಿಲ್ಲಾ ENOHC ಕಾರ್ಯಕ್ರಮದ ಅಧಿಕಾರಿಯಾದ ಡಾಕ್ಟರ್ ಅರುಣಾನಂದ, ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಸತೀಶ್, ಡಾಕ್ಟರ್ ಪುಟ್ಟಸ್ವಾಮಿ, ಡಾಕ್ಟರ್ ಕೋಮಲ, ಹಲವು ವೈದ್ಯರು, ಕಿಕ್ಕೇರಿ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಸಹಾಯಕರು, ಆಶಾ ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಂಡ್ಯ ಶ್ರೀನಿವಾಸ್. ನಮ್ಮ ಕಿಕ್ಕೇರಿ ಸಮುದಾಯ ಕೇಂದ್ರ ಮತ್ತು ಸರ್ಕಾರಿ ವತಿಯಿಂದ NOHP ನ್ಯಾಷನಲ್ ಓರಲ್ ಹೆಲ್ತ್ ಪಾಲಿಸಿ ಕಡೆಯಿಂದ
ಮತ್ತು NHM ಕಡೆಯವರಿಂದ ಒಂದು ಉಚಿತ ದಂತ ತಪಾಸಣೆ ಶಿಬಿರ ಹಾಗೂ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು ಬೆಂಗಳೂರು ಅವರ ಒಂದು ಸಹಾಯದಿಂದನೂ ಈ ಕ್ಯಾಂಪನ್ನು ನಾವು ಮಾಡ್ತಾ ಇದ್ವಿ. ಈ ಕ್ಯಾಂಪಲ್ಲಿ ನಾವು ಮೇಯ್ನಾಗಿ ಯಾರ್ಯಾರಿಗೆ ಒಂದು ಕಾಲೇಜ್ ಮಕ್ಕಳಿಗೆ ಮತ್ತು ಹಾಗೂ ಸಾರ್ವಜನಿಕರಿಗೂ ಉಪಯೋಗ ಆಗೋಕ್ಕೆ ಎಲ್ಲರಿಗೂ ಸಾರ್ವಜನಿಕವಾಗಿ ಎಲ್ಲರಿಗೂ ತಪಾಸಣೆ ಉಚಿತವಾಗಿ ತಪಾಸಣೆಯನ್ನು ಮಾಡಿ ಏನಾದ್ರು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಏನಿದ್ರೆ ಆ ಟ್ರೀಟ್ಮೆಂಟನ್ನು ನಾವಿವತ್ತು ಎಲ್ಲರಿಗೂ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಒಂದು ದಂತ ಚಿಕಿತ್ಸಾ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ದಂತ ಚಿಕಿತ್ಸಾ ತಪಾಸಣಾ ಶಿಬಿರದಲ್ಲಿ ಈ ಮಕ್ಕಳಿಗೆ ಹಲ್ಲಿನ ತೊಂದರೆ ಏನಿದೆ, ವಯಸ್ಸಾದವ್ರಿಗೆ ಏನು ತೊಂದರೆ ಇದೆ, ಸುಮಾರು ಚಿಕಿತ್ಸೆಗಳನ್ನ ಚೆಕಪ್ ಮಾಡಿ ಸಾಧ್ಯವಾದಷ್ಟು ಟ್ರೀಟ್ಮೆಂಟ್ಗಳನ್ನ ಇಲ್ಲಿ ಕೊಡ್ತಾ ಇದ್ವಿ. ಈಗ ಕೆಲವರಿಗೆ 45 ವರ್ಷ ದಾಟಿದವರಿಗೆ ಸರ್ಕಾರದ ವತಿಯಿಂದ ಒಂದು ಉಚಿತವಾದ ದಂತ ಸೆಟ್ಗಳನ್ನ ಕೊಡೋದನ್ನು ಒಂದು ಕಾರ್ಯಕ್ರಮ ಇದೆ. ಅದರ ಗುರುತಿಸುವ ಶಿಬಿರವನ್ನು ಇದರಲ್ಲಿ ಹಮ್ಮಿಕೊಂಡಿದ್ವಿ. ಸೃಷ್ಟಿ ಪಬ್ಲಿಕೇಶನ್ ಲೇಖಕಿ ರೂಪಾ GM ರವರ ಮನದ ಚಿಪ್ಪಲಿ ಬಿರಿದ ಮುತ್ತುಗಳು ಕೃತಿ ಲೋಕಾರ್ಪಣೆ ಸಮಾರಂಭ ಜನವರಿ 14ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಯನ ಸಭಾಂಗಣ, ಕನ್ನಡ ಸಂಸ್ಕೃತಿ ಇಲಾಖೆ, JC ರಸ್ತೆ, ಬೆಂಗಳೂರಿನಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ವರದಿ ಆಂಟೋನಿ ಬೇಗೂರು. ನಾನು ಕಂಡಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು, ಓದಿದ್ದು ಎಲ್ಲವನ್ನ ಕಾವ್ಯಕೃತಿಯನ್ನಾಗಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಈ ನನ್ನ ಕಾವ್ಯಕೃತಿ ಮನದ ಚಿಪ್ಪಲಿ ಬಿರಿದ ಮುತ್ತುಗಳು. ಇಲ್ಲಿ ಗುರುವಿನ ಆರಾಧನೆ ಇದೆ, ಭಕ್ತಿಯ ರಸಧಾರ ಇದೆ, ಸಾಮಾಜಿಕ ವಿಡಂಬನೆ ಇದೆ, ಭಾವನೆಗಳ ಮಾಲಿಕೆ ಇದೆ, ನಗುವಿನ ಅಲೆ ಇದೆ, ಅಳುವಿನ ಕಲೆ ಇದೆ, ಜಾನಪದ ಸೊಗಡಿದೆ. ಹಾಗಾಗಿ ಈ ನನ್ನ ಕಾವ್ಯಕೃತಿ ನಿಮ್ಮೆಲ್ಲರ ಮನಸ್ಸನ್ನ ಗೆಲ್ಲುತ್ತದೆ ಎನ್ನುವಂತಹ ಅಪಾರ ನಂಬಿಕೆ ನನಗಿದೆ. ಇದೇ ಜನವರಿ 14 ನನ್ನ ಕಾವ್ಯಕೃತಿ ಮನದ ಚಿಪ್ಪಲಿ ಬಿರಿದ ಮುತ್ತುಗಳು ಲೋಕಾರ್ಪಣೆಗೊಳ್ಳಲಿದೆ. ಹೇಗೆ ಬಂಧಗಳ ಬಲೆಯೊಳಗೆ ಕಾದಂಬರಿ ಲೋಕಾರ್ಪಣೆ ಸಮಯದಲ್ಲಿ ಬಂದು ನನ್ನನ್ನು ಪ್ರೋತ್ಸಾಹಿಸಿದ್ರು, ಹಾಗೆ ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೂ ನಿಮ್ಮ ಆಗಮನ ನನಗೆ ಮುಖ್ಯವಾಗಿರುತ್ತದೆ. ನಿಮ್ಮೆಲ್ಲರ ಬರುವಿಕೆಯ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ. ನಮಸ್ಕಾರ.